ನವರಾತ್ರಿದ ಆಯುಧ ಪೂಜಾ ಸಂಪ್ರದಾಯನ ಕೊಲ್ಯ ದುರ್ಗಾಂಬ ಬಾಡಿ ವರ್ಕ್ಸ್ ಬುಧವಾರ ಕಾಣೆ നടപ്പായത്. ವಾಹನದ ಬಾಡಿ ವರ್ಕ್ಸ್ ಮಲ್ಲ ಪುದರ್ಪಡೆಯಿನ ಕೊಲ್ಯದ ದುರ್ಗಾಂಬ ಬಾಡಿ ವರ್ಕ್ಸ್ ಕಾಂಡೆ ಸ್ಥಳ ಶುದ್ಧಿ ಗಣಹೋಮಾದಿ ವೈದಿಕ ವಿಧಿಗಳು ಆದ ತಂಕ್ಲು ಬಳಕೆ ಮಲ್ಪುನ ಯಂತ್ರೋಪಕರಣ ವಾಹನಲೆಗು ಪೂಜನ್ ಸಂದಾಯರು. ದುರ್ಗಾಂಬ ಬಾಡಿ ವರ್ಕ್ಸ್ ಸಂಸ್ಥೆಯ ಯಜಮಾನರು ಗೌರವವನ್ನು ಸೇರಿಕೊಂಡು ಸಶಕ್ತಿ ಸ್ವರೂಪಿಣಿಯಾದಂತಹ ಆಯುಧ ರೂಪಿಣಿಯಾದಂತಹ ದೇವಿ ದುರ್ಗಾ ಪರಮೇಶ್ವರಿ ದೇವಿ ಆರಾಧನೆಯನ್ನು ಮಾಡುವರಿದ್ದೇವೆ. ವಿಶೇಷವಾಗಿ ನವರಾತ್ರಿಯ ಈ ನವಮಿ ದಿವಸದಲ್ಲಿ ಮಾಡುವಂತಹ ಸೇವೆಯನ್ನು ಆ ದೇವಿ ಸಂತೋಷವನ್ನು ಸ್ವೀಕಾರ ಮಾಡಿಕೊಂಡು ಶ್ರೀ ಮಹಾರಾಜರು ಆಸ್ತಿಯನಾಗಿ ಬಸವೇಶ್ವರಿ ದೇವಿ ಗುಣವರಿಗಳು ಕೂಡ ಅನುಗ್ರಹಿಸಿಕೊಂಡು ಈ ವ್ಯಾಪಾರ ಉತ್ತಮ ರೀತಿಯಲ್ಲಿ ನಡೆಯುವಂತೆ ಯಾವುದೇ ತೊಂದರೆಗಳು ಉಂಟಾಗದಂತೆ ನಾಪತ್ತೆಗಳು ಉಂಟಾಗದಂತೆ ಏನೇನೇ ಅಭಿವೃದ್ಧಿಯಾಗಿಕೊಂಡು ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಮಾಡುವಂತಹ ಭಾಗ್ಯವನ್ನು ಸಾನ್ನಿಧ್ಯ ದೇವರಲ್ಲಿ ಅನುಗ್ರಹಿಸಬೇಕು. ಹಾಗೆ ದೇವಿ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಹಾರಾಜರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಮುಂದಾಗುತ್ತಾ ಇದೆ. ಓಂ ಲಕ್ಷ್ಮೀನಾರಾಯಣಾಭ್ಯಾ ನಮಃ ಉಮಾಮಹೇಶ್ವರಾಭ್ಯಾ ನಮಃ ಶ್ರೀಪರಂದರಾಭ್ಯಾ ನಮಃ ಮಾತಾ ಪಿತೃಭ್ಯೋ ದೇವತಾಭ್ಯೋ ಕುಲದೇವತಾಭ್ಯೋ ಸ್ಥಾನದೇವತಾಭ್ಯೋ ಜ್ಞಾನದೇವತಾಭ್ಯೋ ನಮಃ ಏತಕರ್ಮ ಪ್ರಧಾನ ದೇವತಾಭ್ಯೋ ನಮಃ ಪ್ರಾರಂಭಕಾಲೇ ನಿರ್ವಿಘ್ನಮಸ್ತು. देवनमस्ते दक्षिणावतरामक्षेत्रे गोदावर्याः दक्षिणे जयस्ते नमस्तवान् व्यवहारिके श्रीकृष्णावतारस्य दक्षिणायने शरदृतो आश्वेजमासे शुक्लपक्षे अद्यतिथि एकनाडीतनस्तत्रवणाख्यं कर्म करिष्ये निर्विघ्नाहं करिष्ये आचार्यादिवर्णं च करिष्ये. ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಆ ಸಾನ್ನಿಧ್ಯದ ಮಹಾವಿದ್ಯೆಯನ್ನು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಿದ್ದೇವೆ. ಆ ಮಾಡಿದಂತಹ ಸೇವೆಯಲ್ಲಿ ನೂತನಾಂತರಿಕ ದೋಷಗಳಾಗಿದ್ದಂತಹ ಹೊತ್ತಲ್ಲಿ ಅದೆಲ್ಲ ಆ ಮಹಾಗಣರು ಕ್ಷಮಿಸಬೇಕು. ಯಜಮಾನ ವರ್ಗದವರು ಕೈಗೊಂಡಂತಹ ಈ ಸೇವೆಯಿಂದ ಆ ಮಹಾಗಣರು ಸಂತುಷ್ಟರಾಗಿ ಮುಂದಕ್ಕೆ ವ್ಯಾಪಾರ ಉದ್ಯೋಗ ನಡೆಯುವಂತೆ ಯಾವುದೇ ಬಾಧೆಗಳ ಕಾರ್ಯಗಳು ಅಥವಾ ವಿಘ್ನಗಳಿದ್ದಲ್ಲಿ
ಅದೆಲ್ಲ ನಿರ್ವಹಣೆ ಮಾಡಿಕೊಂಡು ಉತ್ತರೋತ್ತರವಾಗಿ ನಿಮ್ಮ ಈ ಸಂಸ್ಥೆಯನ್ನು ಉದ್ಧಾರ ಮಾಡಿ ನಡೆಸಿಕೊಡಬೇಕು. ಹಾಗೆ ಮನೆಯವರಿಗೂ, ಹಾಗೆ ಸಮಸ್ತ ಕುಟುಂಬ ವರ್ಗದವರಿಗೂ, ಹಾಗೆ ಸಮಸ್ತ ನೌಕರ ವರ್ಗದವರಿಗೂ, ಹಾಗೆ ಬಂದಂತಹ ಎಲ್ಲ ಭಕ್ತ ಬಾಂಧವರಿಗೂ ಕೂಡ, ಇಷ್ಟ ಮಿತ್ರರು ಕೂಡ ಆ ಭಗವಂತನು ನರನಂತ ರಕ್ಷಣೆ ಕೊಟ್ಟು ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಧನ, ಧಾನ್ಯ, ಸಂತತಿ, ಸಂಪತ್ತನ್ನು ಅನುಸರಿಸಿಕೊಂಡು ಮೊದಲೇ ಬಂದಲೇ ಕೈಗೊಳ್ಳುವಂತಹ ಸಮಸ್ತ ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ಅಭಿವೃದ್ಧಿಯನ್ನು, ಲಾಭವನ್ನು, ಯಶಸ್ಸನ್ನು ಕೊಡುವಂತಾಗಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು, ಮಾನವನ್ನು, ಯಶಸ್ಸನ್ನು ಬೆಳೆಸಿಕೊಂಡು ಎಲ್ಲರನ್ನೂ ಕೂಡ ಮಹಾಗತಿಯನ್ನು ಉದ್ಧಾರ ಮಾಡಿ ನಡೆಸಿಕೊಡಬೇಕು ಅಂತ ಹೇಳಿ ಆ ಮಹಾಗತಿಯವರ ಪಾದಾರದಿಂದಲೇ ಪ್ರತ್ಯಕ್ಷಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೈಗೊಂದು ಜೋಡಿಸಿ ಹೇಳಿಕೊಳ್ಳಿ. ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ ದೇಹಿ ಮೇ ಪರಮೇಶ್ವರೇ. ಮಹಾಗತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಪುಷ್ಪಾಂಜಲಿ ನಾರಾಯಣ ಶ್ರೀ ದುರ್ಗಾಂಬ ಕ್ಷೇತ್ರದ ಪುರೋಹಿತರು ರಘುನಾಥ್ ಭಟ್ ಬೊಕ್ಕ ಪ್ರಸಾದ್ ಭಟ್ ಪೂಜಾ ವಿಧಿಗಳೇ ನಡಪಾಯರು.
ಹಾಗೆ ಯಜಮಾನರು ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯಾದಂತಹ ಶಕ್ತಿ ಸ್ವರೂಪಿಣಿಯಾದಂತಹ ಯಂತ್ರ ಸ್ವರೂಪಿಯಾದಂತಹ ಆಯುಧರೂಪಿಯಾದಂತಹ ದೇವಿ ದುರ್ಗಾ ಪರಮೇಶ್ವರ ಆರಾಧನೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸಲ್ಲಿಸಿದ್ದಾರೆ. ಮಾಡಿದಂತಹ ಪೂಜಾಂಗದಲ್ಲಿ ನ್ಯೂನಾತರಕ್ಕೆ ದೋಷಗಳಾಗಿದ್ದಂತಹದ್ದೆಲ್ಲ ಆ ದೇವಿ ಕ್ಷಮಿಸಬೇಕು. ಭಕ್ತಿ ಶ್ರದ್ಧಾಪೂರ್ವಕ ಮಾಡಿದಂತಹ ಹೆಸರಿನಿಂದ ಆ ದೇವಿಯು ಸಂಪೂರ್ಣವಾಗಿ ಸಂಪನ್ನಗೊಂಡು ಸಂತೋಷಗೊಂಡು ಆ ದೇವಿಯ ಒಂದು ಆರಾಧನೆಯಿಂದಾಗಿ ಈ ಸ್ಥಳದಲ್ಲಿ ಕೈಗೊಳ್ಳುವಂತಹ ದುರ್ಗಾಂಬಾ ಬಾಡಿ ವರ್ಕ್ಸ್ ಸಂಸ್ಥೆಯ ಸಮಸ್ತ ವ್ಯಾಪಾರ ವೃತ್ತಿಗಳು ಉತ್ತಮ ರೀತಿಯಲ್ಲಿ ನಡೆಯುವಂತಾಗಬೇಕು. ಹಾಗೆ ಈ ಸ್ಥಳದಲ್ಲಿ ಕೆಲಸ ಮಾಡುವಂತಹ ಸಮಸ್ತ ನೌಕರ ವರ್ಗದಲ್ಲೂ ಕೂಡ ಪರಿಪೂರ್ಣವಾದಂತಹ ಬುದ್ಧಿಜ್ಞಾನ ಶಕ್ತಿಯನ್ನು ಅನುಗ್ರಹಿಸಿಕೊಂಡು ಉತ್ತಮ ರೀತಿಯಲ್ಲಿ ಅವರ ಕೆಲಸ ಕಾರ್ಯಗಳು ನಡೆಯುವಂತಹ ದೇವಿಯನ್ನು ಅನುಗ್ರಹಿಸಬೇಕು. ಹಾಗೆ ಯಜಮಾನ ವರ್ಗದವರಿಗೆ ಯಾವುದೇ ರೀತಿಯ ದುರಿತಗಳು ಬಾಧೆಗಳು ಗ್ರಹ ಕಾರ್ಯದಲ್ಲಿ ಅದೆಲ್ಲವನ್ನು ಪರಿಹಾರ ಮಾಡಿಕೊಟ್ಟು ಆ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹಿಸಿಕೊಂಡು ಬಂದಂತಹ ಎಲ್ಲ ಗ್ರಹಾದಿಗಳನ್ನು ಅನುಗ್ರಹಿಸಿಕೊಂಡು ವಿಶೇಷವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವಂತೆ ಆ ದೇವಿಯನ್ನು ಅನುಗ್ರಹಿಸಬೇಕು. ಮುಂದಕ್ಕೆ ಈ ವ್ಯಾಪಾರ ವೃತ್ತಿ ನಡೆಯುವಂತಹ ಸಂದರ್ಭದಲ್ಲಿ ಆ ದೇವಿಯ ಹಾಗೆ ನಾಗರಾಜನ ಹಾಗೆ ವಿಶೇಷವಾಗಿ ರತ್ನೇಶ್ವರಿ ದೇವಿ ಗುಣಗರಾಜ ದೇವಿಯ ಸಂಪೂರ್ಣ ಅನುಗ್ರಹಿಸಿಕೊಂಡು ಯಾವುದೇ ರೀತಿಯ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ದೋಷಗಳಿಂದ ಎಲ್ಲ ನಿವಾರಣೆ ಮಾಡಿಕೊಂಡು ಯಜಮಾನ ವರ್ಗದವರಿಗೆ ಈ ಸ್ಥಳದ ಸಂಪೂರ್ಣ ಜಾಗದ ಸಂಪೂರ್ಣ ಕ್ರಯ ಪತ್ರಗಳು ಪುನಃ ಅವರಿಗೆ ಲಭಿಸುವ ಹಾಗೆ ನೀವು ಅನುಗ್ರಹಿಸಬೇಕು. ಹಾಗೆ ಯಜಮಾನ ವರ್ಗದ ಮನಸ್ಸಿನ ಸರ್ವಾಭಿಷ್ಟಗಳನ್ನು ಕೂಡ ನೀವು ಅನುಗ್ರಹಿಸಿಕೊಂಡು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಭಾಗ್ಯವನ್ನು ರೂಪಿಸಬೇಕು. ಬಂದಂತಹ ಎಲ್ಲ ಬಂಧ ಮಿತ್ರರಿಗೂ ಭಕ್ತ ಬಾಂಧವರಿಗೂ ನೌಕರ ವರ್ಗದವರು ಕೂಡ ಆಯುಷ್ಯ ಆರೋಗ್ಯ ಧನ ಧಾನ್ಯ ಸಂಪತ್ತನ್ನು ಕೊಟ್ಟು ನಮಗೆಲ್ಲರನ್ನೂ ಕೂಡ ಆ ತಾಯಿ ಮಹಾದೇವಿ ದುರ್ಗಾ ಪರಮೇಶ್ವರಿ ದೇವಿಯು ಮಾತೃ ಸ್ವರೂಪಿಣಿಯ ದುರ್ಗಾ ಪರಮೇಶ್ವರಿ ದೇವಿಯು ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕಾಪಾಡಿ ನಡೆಸಿಕೊಡಬೇಕು, ಉದ್ಧಾರ ಮಾಡಿ ನಡೆಸಿಕೊಡಬೇಕು ಅಂತ ಹೇಳಿ ಆ ದೇವಿಯ ಪಾದಾರವಿಂದಲೇ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ರೂಪಂ ದೇಹಿ ಜಯಂ ದೇಹಿ ಯಶೋದೇಹಿ ದಿಶೋ ದೇಹಿ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಂಶ ದೇಹಮೇ. ಈ ದೇವಿಯ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ ಸಮರ್ಪಯಾಮಿ. ನಮಸ್ಕಾರ. पुष्पाण्डवलीं समर्पयामि. देवे नमः. सर्वान् बाधानिवारणो अस्तु. या देवी सर्वभूतेषु शक्तिरूपेण संस्थितः. नमस्तस्यै 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 नमो नमः.
ದುರ್ಗಾಂಬ ಬಾಡಿ ವರ್ಕ್ಸ್ ಮಾಲಕೇರು ದಿವಾಕರ್ ಬಗಂಬಿಲ ಶ್ರೀಮತಿ ಸವಿತಾ ದಿವಾಕರ್ ದಂಪತಿಲು ಬೊಕ್ಕ ಸಿಬ್ಬಂದಿ ಬಳಗದಕ್ಲು ಪೂಜಾ ಕಾರ್ಯಕ್ರಮದ ಮುತಾಲಿಕಿಡಿದ್ದೇರು.